ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ನಡೆದಂತಹ ವಿಶಾಲ ಗಾಣಿಗ ಕೊಲೆ ಪ್ರಕರಣದಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಆರೋಪಿ ಪತಿ ತನ್ನ ಕರ್ಮಕಾಂಡದ ರಹಸ್ಯಗಳನ್ನ ಎಳೆ ಎಳೆಯಾಗಿ ಪೊಲೀಸರಲ್ಲಿ ಬಿಚ್ಚಿಟ್ಟಿದ್ದಾನೆ. ಪತ್ನಿಯನ್ನೇ ಸುಪಾರಿ ಕೊಟ್ಟು ಮುಗಿಸಿದ ರಾಮಕೃಷ್ಣನ ಕತೆ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ನಡೆದ ವಿಶಾಲ ಗಾಣಿಗ ಕೊಲೆ ಪ್ರಕರಣದಲ್ಲಿ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಆರೋಪಿ ವಿಶಾಲ ಗಾಣಿಗರ ಪತಿ ರಾಮಕೃಷ್ಣ ತನ್ನ ಕರ್ಮಕಾಂಡದ ರಹಸ್ಯಗಳನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ ಎಂಬ ಮಾಹಿತಿಗಳು ಲಭ್ಯವಾಗಿದೆ. ತನ್ನ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಪತ್ನಿಯನ್ನ ಮುಗಿಸಿದ್ದಾಗಿ ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಆರಂಭದಲ್ಲಿ ಯಾವುದೇ ಸುಳಿವು ಇಲ್ಲದೆ ಈ ಕೊಲೆ ಚಿನ್ನಾಭರಣಕ್ಕಾಗಿ ಮಾಡಲಾಗಿದೆ ಎಂದು ಸಂಶಯವನ್ನ ಪೊಲೀಸರು ವ್ಯಕ್ತಪಡಿಸಿದ್ರು. ವಿಶಾಲ ಗಾಣಿಗ ಕೊಲೆಯ ಹಿಂದೆ ಏನೋ ದೊಡ್ಡ ಮಾಸ್ಟರ್ ಪ್ಲಾನ್ ಇದೆ ಅಂತ ಅರಿತ ಉಡುಪಿ ಎಸ್ಪಿ ವಿಷ್ಣುವರ್ಧನ ಅವರ ಮಾರ್ಗದರ್ಶನದಂತೆ ಸಿಕ್ಕಿದ್ದ ಸಣ್ಣ ಕ್ಲೂವನ್ನ ಬೆಂಬತ್ತಿ ಹೋದ ಮಣಿಪಾಲ ಪಿಐ ಮಂಜುನಾಥ್, ಮಲ್ಪೆ ಸಿಪಿಐ ಶರಣಗೌಡ, ಮಣಿಪಾಲ ಪಿಎಸ್ಸಿ ರಾಜಶೇಖರ ವಂದಲಿ ಹಾಗೂ ಕಾರ್ಕಳ ಪಿಎಸ್ಐ ಮಧು ಅವರ ತಂಡ ಉತ್ತರ ಪ್ರದೇಶಕ್ಕೆ ತೆರಳಿ ಅಲ್ಲಿ ದೊರೆತ ಮಾಹಿತಿಯಂತೆ ಆರೋಪಿ ಸ್ವಾಮಿನಾಥನ್ನನ್ನ ಗೋರಖ್ಪುರದಲ್ಲಿ ಇರುವುದನ್ನ ಪತ್ತೆ ಹಚ್ಚಿದ್ರು. ಬಳಿಕ ಅಲ್ಲಿಂದ ತಪ್ಪಿಸಿದ್ದ ಸ್ವಾಮಿನಾಥನನ್ನ ನೇಪಾಳ ಗಡಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾದ್ರು. ಅವನನ್ನ ತೀವ್ರ ವಿಚಾರಣೆ ನಡೆಸಿದಾಗ ರಹಸ್ಯ ಬಯಲಾಗಿ ಪ್ರಮುಖ ಸೂತ್ರಧಾರ ಮತ್ತು ಆರೋಪಿ ಪತಿ ರಾಮಕೃಷ್ಣನ್ನ ಬಂಧಿಸಲು ಪೊಲೀಸರಿಗೆ ಸಾಧ್ಯವಾಯಿತು. ಬಳಿಕ ಆರೋಪಿ ರಾಮಕೃಷ್ಣನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿದಾಗ ಕೊಲೆಯ ಹಿಂದಿನ ರಹಸ್ಯ ಬಯಲಾಗಿದೆ. ಗಂಡ ಹೇಳೋದು ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧ ಸರಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಹೇಳ್ತಾನೆ. ಬಟ್ ವಿ ಆರ್ ಆಲ್ಸೋ ಪ್ರೋಬಿಂಗ್ ಅದರ್ ಆಂಗಲ್ಸ್ ಸಿನ್ಸ್ ಇಟ್ ಇಸ್ ವೆರಿ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ಈ ಹಂತದಲ್ಲಿ ನಾನು ಯಾವುದೇ ರೀತಿ ನಿಖರವಾಗಿ ಇದೇ ಕಾರಣ ಅಂತ ಹೇಳಲ್ಲ. ಬಟ್ ಇಂಟರೋಗೇಷನ್ ಮಾಡಿರೋಂಥ ಇದುವರೆಗಿನ ಮಾಹಿತಿ ಪ್ರಕಾರ ಅವನು ಹೇಳೋದು ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ನಮ್ಮಿಬ್ಬರು ಸಂಬಂಧ ಸರಿ ಇರಲಿಲ್ಲ ಅಂತ ಅವನು ಹೇಳ್ತಾನೆ. ಸುಪಾರಿ ದೇ ಆರ್ ಫ್ರಮ್ ಗೋರಖ್ಪುರ್ನಲ್ಲಿ ಇರ್ತಾರೆ. ಲಾಕ್ಡೌನ್ ಮುಂಚೆ ಊರಿಗೆ ಬಂದಿರ್ತಾರೆ ಗೋರಖ್ಪುರ್ಗೆ. ಅದಕ್ಕೆ ಮುಂಚೆ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ತಿಂಗಳು. ಲಾಕ್ಡೌನ್ ಕಳೆದ ವರ್ಷ ಲಾಕ್ಡೌನ್ ಮಾರ್ಚ್ ಏನಾಗುತ್ತೆ ಆ ಮಾರ್ಚ್ನಿಂದ ಅವರು ಅಲ್ಲಿ ಗೋರಖ್ಪುರ್ನಲ್ಲಿ ಇರ್ತಾರೆ ವಿತೌಟ್ ಎನಿ ಜಾಬ್. ಆರೋಪಿ ರಾಮಕೃಷ್ಣ ಗಾಣಿಗ ಹಾಗೂ ಪತ್ನಿ ವಿಶಾಲ ಗಾಣಿಗ ದುಬೈನಲ್ಲಿ ನೆಲೆಸಿದ್ರು. ಆದರೆ ರಾಮಕೃಷ್ಣ ಗಾಣಿಗ ಉಡುಪಿ ಜಿಲ್ಲೆಯ ಬೈಂದೂರು ಸಮೀಪದ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ. ಇದೇ ವಿಚಾರವಾಗಿ ಪತ್ನಿ ವಿಶಾಲ ಗಾಣಿಗ ಬಳಿಯಲ್ಲಿ ವಿಚ್ಛೇದನ ನೀಡುವುದಕ್ಕೂ ಪದೇ ಪದೇ ಒತ್ತಾಯವನ್ನ ಮಾಡ್ತಾ ಇದ್ದ. ಆದ್ರೆ ವಿಶಾಲ ಗಾಣಿಗ ತನ್ನ ಪತಿಯಿಂದ ದೂರವಾಗುವುದಕ್ಕೆ ಸಿದ್ಧರಿರಲಿಲ್ಲ. ಇದಕ್ಕಾಗಿ ವಿಶಾಲ ಗಾಣಿಗರನ್ನ ಕೂಲಾಗಿ ಮರ್ಡರ್ ಮಾಡಲು ಒಳಗಿಂದ ಒಳಗೆ ಪ್ಲಾನ್ ಅನ್ನ ರೂಪಿಸಿದ್ದ. ವಿಶಾಲಳ ಹತ್ಯೆಗೆ ರಾಮಕೃಷ್ಣ ಸುಮಾರು 6 ತಿಂಗಳ ಹಿಂದೆಯೇ ಪ್ಲಾನ್ ಅನ್ನ ಮಾಡಿದ್ದ. ಅಂದಿನಿಂದಲೇ ಪತ್ನಿಯ ಮೇಲೆ ಅಪಾರವಾದ ಪ್ರೀತಿಯನ್ನ ತೋರಿಸ್ತಾ ಇದ್ದ. ಪದೇ ಪದೇ ಡಾರ್ಲಿಂಗ್ ಅಂತಾನೆ ಕರೀತಾ ಇದ್ದ. ಪತ್ನಿಯ ಕಡೆಯವರಿಗೆ ತನ್ನ ಮೇಲೆ ಯಾವುದೇ ರೀತಿಯಲ್ಲಿಯೂ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಪತ್ನಿ ವಿಶಾಲ ಗಾಣಿಗ ಹೆಸರಲ್ಲಿ ಒಂದಷ್ಟು ಆಸ್ತಿಯನ್ನ ಮಾಡಿಬಿಟ್ಟಿದ್ದ. ಕಳೆದ 6 ತಿಂಗಳಿನಿಂದಲೂ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದು ಊರಿಗೆ ಬಂದಾಗಲಂತೂ ಇಬ್ಬರು ಅನೋನ್ಯವಾಗಿರುವಂತೆ ನಾಟಕವಾಡ್ತಾ ಇದ್ದ. ಅಲ್ಲದೆ ಕೊಲೆ ಮಾಡಿದ ನಂತರದಲ್ಲಿಯೂ ಪತ್ನಿಗೆ ಡಾರ್ಲಿಂಗ್ ಅಂತಾನೆ ಮೆಸೇಜ್ ಮಾಡಿದ್ದಾನೆ ಅಂತ ವಿಶಾಲಳ ಆಪ್ತರು ಹೇಳಿದ್ದಾರೆ. ಆದ್ರೆ ವಿಶಾಲಳನ್ನ ದುಬೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಎಂದು ಅರಿತು ಪ್ಲಾನ್ ಮಾಡಿ ವಿಶಾಲಳನ್ನ ಸ್ವಂತ ಊರು ಬ್ರಹ್ಮಾವರಕ್ಕೆ ಕಳುಹಿಸಿಕೊಟ್ಟಿದ್ದ. ಬಳಿಕ ತನಗೆ ಬಹಳವಾಗಿ ಬೇಕಾದ ಇಬ್ಬರು ಮಿತ್ರರನ್ನ ನಿನ್ನನ್ನು ಫ್ಲಾಟ್ನಲ್ಲಿ ಭೇಟಿ ಮಾಡಲಿದ್ದಾರೆ, ಅವರನ್ನ ಕೂರಿಸಿ ಕಾಫಿ ಕೊಟ್ಟು ಸತ್ಕರಿಸಿ ಕಳುಹಿಸಿ ಎಂದು ಆರೋಪಿ ರಾಮಕೃಷ್ಣ ಪತ್ನಿ ವಿಶಾಲ ಗಾಣಿಗಳನ್ನ ಮನವೊಲಿಸಿ ಫ್ಲಾಟ್ಗೆ ಬರುವಂತೆ ಪ್ಲಾನ್ ಅನ್ನ ಮಾಡಿದ್ದ. ಬಳಿಕ ತನಗೆ ಬಹಳವಾಗಿ ಬೇಕಾದ ಇಬ್ಬರು ಮಿತ್ರರನ್ನ ನಿನ್ನನ್ನು ಫ್ಲಾಟ್ನಲ್ಲಿ ಭೇಟಿ ಮಾಡಲಿದ್ದಾರೆ, ಅವರನ್ನ ಕೂರಿಸಿ ಕಾಫಿ ಕೊಟ್ಟು ಸತ್ಕರಿಸಿ ಕಳುಹಿಸು ಎಂದು ಆರೋಪಿ ರಾಮಕೃಷ್ಣ ಪತ್ನಿ ವಿಶಾಲ ಗಾಣಿಗಳನ್ನ ಮನವೊಲಿಸಿ ಫ್ಲಾಟ್ಗೆ ಬರುವಂತೆ ಮಾಡಿ ಬಳಿಕ ಅಲ್ಲೇ ಸುಪಾರಿ ಕಿಲ್ಲರ್ಸ್ಗಳಿಂದ ಕೊಲೆ ಮಾಡಲು ಯಶಸ್ವಿಯಾಗಿದ್ದ. ಆದ್ರೆ ಪೊಲೀಸರು ಕೊಲೆಯ ಬಳಿಕ ಫ್ಲಾಟ್ನಲ್ಲಿ ಸಿಕ್ಕ ಆ 2 ಕಾಫಿ ಕಪ್ಗಳ ಜಾಡು ಹಿಡಿದು ಬೆಂಬತ್ತಿ ರಾಮಕೃಷ್ಣನನ್ನ ಬಂಧಿಸಲು ಕೊನೆಗೂ ಯಶಸ್ವಿಯಾಗಿದ್ದಾರೆ.
ರಾಮಕೃಷ್ಣ ಅವರಿಗೆ ಹೇಗೆ ಸಂಪರ್ಕ ಸರ್? ಅವರು ಸಂಪರ್ಕ ಅವರೊಂದು ಇನ್ನೊಬ್ಬ ಅಕ್ಯೂಸ್ಡ್ ಇದ್ದಾನೆ. ಆ ಅಕ್ಯೂಸ್ಡ್ ಮುಖಾಂತರ ಅವನು ಇದೆಲ್ಲ ಪ್ಲಾನಿಂಗ್ ಮಾಡಿತ್ತು, ಇದಕ್ಕೆಲ್ಲ ಸಂಚು ರೂಪಿಸಿತ್ತು, ಎಲ್ಲ ಅಲ್ಲಿ ದುಬೈಲೇ ಕೂತ್ಕೊಂಡು ಇದೆಲ್ಲ ಪ್ಲಾನಿಂಗ್ ಮಾಡ್ತಾನೆ ಅವನು. ಯಾರು? ನಾವು ರಾಮಕೃಷ್ಣ. ಇವರಿಬ್ಬರು ಆರೋಪಿಗಳನ್ನ ಪರಿಚಯ ಮಾಡಿಸ್ಕೊಟ್ಟಿತ್ತು ಇನ್ನೊಬ್ಬ ವ್ಯಕ್ತಿ. ಆ ಆರೋಪಿನ ನಾವು ಇನ್ನೂ ಹುಡುಕ್ತಾ ಇದ್ದೀರಿ. ಅವನ ಬಗ್ಗೆ ಮಾಹಿತಿ ಸಿಕ್ಕಿದೆ ನಮಗೆ. ಅವನು ಸಹ ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತೀವಿ. ಅವನ ಮುಖಾಂತರ ಇವರಿಬ್ಬರು ಸುಪಾರಿ ಕಿಲ್ಲರ್ಸ್ ಪರಿಚಯ ಆಗುತ್ತೆ. ನಂತರ ರಾಮಕೃಷ್ಣಗೂ ಮತ್ತು ಇವರಿಬ್ಬರು ಸುಪಾರಿ ಕಿಲ್ಲರ್ಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾತಾಡಿಕೊಂಡು ಇವನು ದುಬೈಲಿ ನಿಂತ್ಕೊಂಡು ಈ ರೀತಿ ಪ್ಲಾನಿಂಗ್ ಮಾಡ್ತಾನೆ. ಇದೀಗ ಪೊಲೀಸ್ ಕಸ್ಟಡಿಯ 4 ದಿನಗಳು ಪೂರ್ಣಗೊಳಿಸಿದ ಬೆನ್ನಲ್ಲೇ ಮತ್ತೆ ಆರೋಪಿ ರಾಮಕೃಷ್ಣನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಮಾನ್ಯ ನ್ಯಾಯಾಲಯ 15 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಉಡುಪಿ ಉದ್ಯಮಿ ಭಾಸ್ಕರ್ ಕೊಲೆ ಪ್ರಕರಣವನ್ನ ಯಶಸ್ವಿಯಾಗಿ ಭೇದಿಸಿ ಕೊಲೆಗಡುಕರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲು ಯಶಸ್ವಿಯಾಗಿದ್ದ ಉಡುಪಿ ಪೊಲೀಸರು ಇದೀಗ ಸ್ವಂತ ಗಂಡನಿಂದ ಕೊಲೆಯಾದ ಅಮಾಯಕ ವಿಶಾಲ ಗಾಣಿಗ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿಕೊಡುವ ಮಹತ್ವದ ಜವಾಬ್ದಾರಿ ಉಡುಪಿ ಪೊಲೀಸರ ಮೇಲಿದೆ. ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.